ಫ್ರೆಂಡ್ಸ್ ಇಲ್ಲಿ ನೋಡಿ ಮಲ್ಬೇರಿ ಹಣ್ಣಾಗಿದೆ ನೋಡಿ. ಇವತ್ತು ನಾನು ಬೆಳಿಗ್ಗೆ ಬೇಗ ಎಬ್ಬಿಸಿದ್ದು ಯಾರು ಗೊತ್ತಾ? ಬಂಟಿ ಒಂದು 3 ವಾರದಿಂದ ಸ್ಟಾರ್ಟ್ ಮಾಡಿದ್ದಾನೆ ಕೂಗ್ಲಿಕ್ಕೆ, ಎಂತಕ್ಕೆ ಅಂತ ಇಲ್ಲ. ಈಗ ನನಗೆ ಫ್ಲಾಶ್ ಆಯಿತು, ನಿಮಗೆ ನನ್ನ ಮಿನಿ ಕಿಚನ್ ಅಥವಾ ಟೈನಿ ಕಿಚನ್ ಇದೊಂದು ಟೂರ್ ಕೊಡುವ ಅಂತ ಹೇಳಿ. ಇನ್ನೊಂದು ಇದರಲ್ಲಿ ಪಾತ್ರೆಗಳೆಲ್ಲ ನಾನು ಡೈಲಿ ಬೆಳಿಗ್ಗೆ ಎದ್ದು ಯೂಸ್ ಮಾಡುವ ಪಾತ್ರೆಗಳ ಸೆಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಹಾಗೆ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ 2024. ಎಲ್ಲರಿಗೆ ಕೂಡ ಆರೋಗ್ಯ, ಆಯುಷ್ಯ ಹಾಗೆ ಸಮೃದ್ಧಿ ಮತ್ತು ನಿಮ್ಮ ಎಲ್ಲ ಪ್ಲ್ಯಾನ್ಸ್, ನಿಮ್ಮ ಟಾರ್ಗೆಟ್ಸ್ ಎಲ್ಲ ಸಹ ಅಚೀವ್ ಮಾಡುವ ಹಾಗೆ ಆಗಲಿ ಅಂತ ಹಾರೈಸ್ತಾ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಲೆಟ್ ಅಸ್ ಎಂತ ಗೊತ್ತುಂಟಾ, ನಮ್ಮ ದೇಹದ ಕೆಲವು ಆಕ್ಯುಪ್ರೆಷರ್ ಪಾಯಿಂಟ್ಗಳಿಗೆ ನಾವು ಈ ಥರ 30 ಸೆಕೆಂಡುಗಳಷ್ಟು ಒತ್ತಿಕೊಂಡಿದ್ರೆ, ನಮ್ಮ ತೋರು ಬೆರಳುಗಳಿಂದ ಒತ್ತಿಕೊಂಡಿದ್ರೆ ನಮಗೆ ಅನಾರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ಅಂತೆ. ಅದೇ ರೀತಿ ಯಾವುದಾದ್ರೂ ಅನಾರೋಗ್ಯ ಇದ್ದರೆ ಸಹ ಮದ್ದಿನೊಟ್ಟಿಗೆ ಇದನ್ನು ಮಾಡ್ತಾ ಇದ್ದರೆ ಬೇಗ ಗುಣ ಆಗ್ತದೆ ಅಂತೆ. ಸೊ ಅದಕ್ಕೋಸ್ಕರ ನಾನು ನೆನಪಾಗುವಾಗ ಎಲ್ಲ ಇದನ್ನೊಂದು ಮಾಡ್ತಾ ಇರ್ತೇನೆ. 30 ಸೆಕೆಂಡ್ಸು ಕೆಲವು ಆಕ್ಯುಪ್ರೆಷರ್ ಪಾಯಿಂಟ್ಗಳಿಗೆ ಈ ಥರ ನಾವು ಬೆರಳಿನಿಂದ ಒತ್ತಿಕೊಂಡಿರಬೇಕು, ಪ್ರೆಸ್ ಮಾಡಿಕೊಂಡು ಇರೋದು. ಸೊ ನನಗೆ ಇದು ತುಂಬ ಯೂಸ್ಫುಲ್ ಅಂತ ಕಂಡಿದೆ. ನಿಮಗೆ ಇಷ್ಟ ಆಗಿದ್ದರೆ ಬೇಕಿದ್ರೆ ಇದನ್ನು ಸಪ್ರೇಟ್ ಮಾಡಿ ನಾನು ತೋರಿಸ್ತೇನೆ, ನಾನು ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ. ಅದು ಯಾವ ವಿಡಿಯೋ ಏನು ಅಂತ ನನಗೆ ಈಗ ಮರ್ತೋಗಿದೆ, ತುಂಬ ಟೈಮ್ ಆಯಿತು ನಾನು ಅದನ್ನು ನೋಡಿ. ಹಾಗೆ ನಿಮಗೆ ಸಹ ಏನಾದರೂ ಬೆನಿಫಿಟ್ ಆಗುವ ಒಂದು ಚಾನ್ಸ್ ಕೂಡ ಇರಬಹುದು, ನೋಡ್ಬೋದು, ಟ್ರೈ ಮಾಡಿ ಹೇಗೆ ಏನು ಅಂತ ಹೇಳಿ. ಎಂತ ಸಹ ಇಲ್ಲ, ಅಷ್ಟು 30 ಸೆಕೆಂಡ್ನಷ್ಟು ಈ ಥರ ಬೆರಳಿನಿಂದ ಒತ್ತಿದರೆ. ಸೊ ಫ್ರೆಂಡ್ಸ್, ಇವತ್ತಿನಿಂದ ನ್ಯೂ ಕ್ಯಾಲೆಂಡರ್ ಇಯರ್ನಿಂದ ಹೊಸ ಪ್ಲ್ಯಾನ್ಸ್, ಹೊಸ ಯೋಜನೆಗಳು, ಹೊಸ ಟಾರ್ಗೆಟ್ನೊಂದಿಗೆ ಶುಭಾರಂಭ ಮಾಡ್ತಾ ಇದ್ದೇನೆ. ಸೊ ನೋಡುವ, ನಾನು ಎಂತ ಸಹ ಹೇಳಲಿಕ್ಕೆ ಹೋಗೋದಿಲ್ಲ, ಓನ್ಲಿ ರಿಸಲ್ಟ್. ನಮಗೇನು ಎಲ್ಲ ರಿಸಲ್ಟ್ ಮಾತ್ರ ಮ್ಯಾಟರ್ ಆಗೋದು. ಸೊ ಚಲ್ ನೋಡಿ, ಇವರದೆಲ್ಲ ಒಂದು ರೌಂಡ್ ವಾಕಿಂಗ್ ಎಲ್ಲ ಆಗಿ ಬಂದದ್ದು. ಬಂಟಿ ಇತ್ತೆದ್ದಿ ಬೊಲ್ಚನ ಪೋತಾತ್ತು ಬಂಟಿಗೆ ಗೊತ್ತಾನ. ಫ್ರೆಂಡ್ಸ್, ಇವರು ಕಾಲಲ್ಲಿ ನಡೆಯುವುದಂತೆ ಚಪ್ಪಲ್ ಹಾಕದೆ. ಅದಕ್ಕೆ ನನಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಆಕ್ಯುಪ್ರೆಷರ್ ಆಗ್ತದೆ ಹೇಳಿ. ಕಾಲು ಒಡೆದುಂಟಲ್ಲ, ಬರ ಆಗಿದೆ ಇಲ್ಲಿ, ಅದಕ್ಕೆ ಯಾರು ಮದ್ದು ಮಾಡೋದು. ಇದೆಂತ ಗೊತ್ತಲ್ಲ, ನಂದೊಂದು ಕಿವಿ ತುರಿಸ್ತದೆ ಅಂತ ಹೇಳಿದರೆ ಕೈ ಹಾಕಲಿಕ್ಕೆ ಆಗೋದಿಲ್ಲ. ಅಲ್ಲಿ ಇದಾಗಿದೆ, ಶೀತ ಆಗಿ ಒಳಗೆ ಕುರಿಯ ಹಾಗೆ ಆಗಿದೆ. ಅದಕ್ಕೆ ಇದನ್ನೀಗ ಹಾಕಿ ತಿರುಗಾಡ್ತಾ ಇದ್ದಾನೆ. ಇವತ್ತಿನಿಂದ ಸ್ಟಾರ್ಟ್ ನಂದು ಹೊಸ ಪ್ಲ್ಯಾನ್, ಹೊಸ ಟಾರ್ಗೆಟ್ಸ್, ಹೊಸ ಅಚೀವ್ಮೆಂಟ್ಸ್ ಎಲ್ಲ ಮಾಡಬೇಕು. ನನಗೆ 365 ಡೇಸ್ ನಿರಂತರವಾಗಿ ವ್ಲಾಗ್ ಮಾಡುವಂತಹ ಒಂದು ವ್ಲಾಗ್ ಖಂಡಿತ ನಿಮಗೆ ಅಪ್ಲೋಡ್ ಮಾಡುವಂತಹ ಒಂದು ಚಾಲೆಂಜ್ ತಗೊಂಡಿದ್ದೇನೆ. ನಿಮ್ಮ ಎಲ್ಲ ಸಹ ಆಶೀರ್ವಾದ, ಹಾರೈಕೆ ನನ್ನ ಮೇಲೆ ಸದಾ ಇರಲಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್. ಸೊ ನೋಡುವ ಏನೆಲ್ಲ ಆಗ್ತದೆ ಅಂತ ಹೇಳಿ ಇವತ್ತಿನ ದಿವಸದಲ್ಲಿ. ಲೆಟ್ ಅಸ್ ಸ್ಟಾರ್ಟ್. ಇವತ್ತು ನಾನು ಬೆಳಿಗ್ಗೆ ಬೇಗ ಎಬ್ಬಿಸಿದ್ದು ಯಾರು ಗೊತ್ತಾ? ಬಂಟಿ ಒಂದು 3 ವಾರದಿಂದ ಸ್ಟಾರ್ಟ್ ಮಾಡಿದ್ದಾನೆ ಕೂಗ್ಲಿಕ್ಕೆ, ಎಂತಕ್ಕೆ ಅಂತ ಇಲ್ಲ. ಮತ್ತೆ ಹೇಗೆ ಸಹ ಅವನನ್ನು ಅವಾಯ್ಡ್ ಮಾಡಲಿಕ್ಕೆ ನೋಡಿದೆ, ಮಲಗಿ ಹೇಳಲಿಕ್ಕೆ ಮನಸ್ಸು ಬರಲಿಲ್ಲ. ಅವನು ಕೂಗುದು ಕೇಳ್ತಾ ಉಂಟು, ನನಗೆ ಹೇಳಲಿಕ್ಕೆ ಮನಸ್ಸಿಲ್ಲ. ಮತ್ತೆ ಕಡೆಗೆ 4:30 ಆಗುವಾಗ ಎಚ್ಚರ ಆಯಿತು. ಹೇಗೆ ಸಹ ಎಚ್ಚರಾಗಿ ಅಂದರೆ ಬಿಡುವುದಿಲ್ಲ ಇವನು ಕೂಗುದ್ರಲ್ಲಿ. ಮತ್ತು ಎದ್ದುಕೊಂಡು ಹೊರಗೆ ಬಂದವನನ್ನು ಹೊರಗೆ ಇದು ಮಾಡುವಾಗ
ಹಟ್ಟಿ ಹತ್ರ ಬಂದು ನೋಡ್ತೇನೆ ವೃದ್ಧಿ ಇಲ್ಲ ಅಲ್ಲಿ. ಹಾಗೆ ಅವಳನ್ನು ಕರೆದು ಕರೆದು ಹೋಗಿ ನೋಡುವಾಗ ಎಂತ ಹುಲ್ಲಿನ ರಾಶಿ ಮೇಲೆ ನಿಂತು ಹುಲ್ಲು ತಿಂತಾ ಇದ್ದಾಳೆ ಅಷ್ಟು ಬೆಳಿಗ್ಗೆ ಬೆಳಿಗ್ಗೆ. ಹಾಗೆ ನನ್ನ ನಿದ್ದೆ ಎಲ್ಲ ಓಡಿ ಹೋಯಿತು. ಮತ್ತೆ ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ನನ್ನ ಎಲ್ಲ ಮಾರ್ನಿಂಗ್ ಡ್ಯೂಟೀಸ್ ಎಲ್ಲ ಮಾಡಿ ಸ್ವಲ್ಪ ಯೋಗ ಪ್ರಾಣಾಯಾಮ ಎಲ್ಲ ಮಾಡಿ ಸ್ವಲ್ಪ ಭಜನಾ ಸಂಕೀರ್ತನೆ ಎಲ್ಲ ಕೇಳಿದೆ. ನೋಡಿ, ಬೆಳಿಗ್ಗೆ ಎದ್ದ ಕೂಡಲೇ ನಾವು ಭಜನೆ ಅಥವಾ ದೇವರ ಸ್ತುತಿ ಹೊಗಳುವಿಕೆಯನ್ನು ಕೇಳಿದರೆ ಬಹಳ ಒಳ್ಳೆಯದು ಮನಸ್ಸಿಗೆ. ಹಾಗಾಗಿ ಅದನ್ನೆಲ್ಲ ಕೇಳಿ ಮತ್ತೆ ಈಗ ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದೇನೆ. ನೋಡಬೇಕು ನನ್ನ ಡೈಲಿ ರುಟೀನ್ ಇದೇ ರೀತಿ ಸ್ಟಾರ್ಟ್ ಆಗ್ತದೆ ಯಾವಾಗಲೂ ಅಂತ ಹೇಳಿ. ಹಾಗೆ ಬಂಟಿಗೊಂದು ದೊಡ್ಡ ಥ್ಯಾಂಕ್ಸ್. ನಾವು ಯಾರು ನಮಗೆ ಒಳ್ಳೆಯದು ಮಾಡ್ತಾರೆ ಅವರಿಗೆ ಆವಾಗವಾಗ ಥ್ಯಾಂಕ್ಸ್ ಹೇಳ್ತಾ ಇರಬೇಕಂದ್ರೆ ಅದರಿಂದ ನಮ್ಮ ಮನಸ್ಸಿಗೆ ನಮ್ಮ ಬ್ಲಡ್ ಸೆಲ್ಸ್ಗಳಿಗೆಲ್ಲ ತುಂಬ ಖುಷಿ ಆಗ್ತದಂತೆ. ಹಾಗೆ ನನ್ನದೇನು ಯಾವಾಗಲೂ ಎಲ್ಲರನ್ನು ಸಹ ಅಪ್ರಿಷಿಯೇಟ್ ಮಾಡೋದು, ಎಲ್ಲರಿಗೆ ಸಹ ಗ್ರ್ಯಾಟಿಟ್ಯೂಡ್ ಕೊಡೋದು, ಈ ರೀತಿಯಾಗಿ ನಮ್ಮ ದಿವಸ ಆರಂಭ ಆಗಲಿ ಅಂತ ಹಾರೈಸ್ತೇನೆ. ಹಾಗೆ ವಾಕಿಂಗ್ ನಿಧಾನ ಆಗ್ತಾ ಉಂಟು. ಹಸಿವೆ ಆಗ್ತಾ ಉಂಟು ನನಗೆ, ಹಸಿವೆ. ಹಸ್ಬೆಂಡ್ ಸಹ ಬಂದಿದ್ದಾರೆ ಇವತ್ತು, ನನ್ನನ್ನು ಜಾಯ್ನ್ ಆಗಿದ್ದಾರೆ. ಕಾಣುವುದಿಲ್ವಾ ನೋಡಿ, ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಮಲ್ಬೇರಿ ಹಣ್ಣಾಗಿದೆ ನೋಡಿ. ಇದಕ್ಕೆ ಮಲ್ಬೇರಿ ಅಂತ ಹೇಳೋದು. ತುಂಬ ಸಿಹಿ ಇರ್ತದೆ ಇದು ತಿನ್ನಲಿಕ್ಕೆ. ಇದು ಬೇಳೆ ಸಾರು ಆಯಿತಾ, ಟೊಮೆಟೊ ಇಲ್ಲ, ಖಾಲಿ ಬೇಳೆ ಸಾರು. ಇಲ್ಲಿ ಅನ್ನ ಸಹ ಬಗ್ಗಿಸಿ. ಎಂತ ಗೊತ್ತುಂಟಾ, ವಿಡಿಯೋ ಎಡಿಟ್ ಮಾಡ್ತಾ ನನಗೆ ಗೊತ್ತಾಯಿತು ನನ್ನ ವಿಡಿಯೋದಲ್ಲಿ ನಾನು ಎಡಿಟ್ ಮಾಡುವಂತಹ ದಿವಸದ ವ್ಲಾಗಿಂಗೇ ನಾನು ಮಾಡಲಿಲ್ಲ ಅಂತ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೇನೆ, 365 days ಬಿಡದೆ ನಾನು ವಿಡಿಯೋ ಹಾಕ್ತೇನೆ ಅಂತ ಹೇಳಿದ್ದೇನೆ. ಆ ದಿವಸ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ನಂದು ಅದು ಮೊನ್ನೆ ಫಂಕ್ಷನ್ ಇದೆಲ್ಲ ವಿಡಿಯೋ ಎಲ್ಲ ಹಾಕುವಾಗ ಎರಡು ಹಾಕುವಾಗ ಸ್ವಲ್ಪ ಗ್ಯಾಪ್ ಆಯ್ತಲ್ಲ. ಹಾಗೆ ಇದು January 1st ಇದು ವಿಡಿಯೋ. ನನಗೆ ಬೆಳಿಗ್ಗೆ ಸ್ವಲ್ಪ ಹೊತ್ತು ಮಾತ್ರ ವಿಡಿಯೋ ಮಾಡಲಿಕ್ಕೆ ಆದ, ಮತ್ತು ನನಗೆ ಯಾವುದೋ ಕಾರಣದಿಂದ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಭಾರಿ ಚಂದ ಮಾಡಿ ಡೇ ಸ್ಟಾರ್ಟ್ ಮಾಡಿದ್ದೆ ನಾನು. ನನ್ನ ನ್ಯೂ ಡೇ ಅಲ್ವಾ, ವೀಕ್ ಸ್ಟಾರ್ಟ್ ಆಗೋದು ಸೋಮವಾರ. ಹಾಗೆ ನ್ಯೂ ಇಯರ್ January 1st ಎಲ್ಲ ಪ್ಲ್ಯಾನ್ ಮಾಡಿ ಭಾರಿ ಖುಷಿಯಲ್ಲಿದ್ದವಳು. ಆ ದಿವಸ ಫುಲ್ಲು ಟೆನ್ಷನಲ್ಲಿಯೇ ನಂದು ದಿನ ಹೋಯಿತು. ಸೊ ವ್ಲಾಗ್ ಮಾಡುವಂತಹ ಮೂಡೇ ಬರಲಿಲ್ಲ. ಹಾಗೆ ಈಗ ನನಗೆ ಫ್ಲ್ಯಾಶ್ ಆಯಿತು, ನಿಮಗೆ ನನ್ನ ಮಿನಿ ಕಿಚನ್ ಅಥವಾ ಟೈನಿ ಕಿಚನ್ ಇದೊಂದು ಟೂರ್ ಕೊಡುವ ಅಂತ ಹೇಳಿ. ಹೇಗಿದ್ದರೆ ಸಹ ಕತ್ತಲೆ ಆಗಿದೆ, ನನ್ನ ಕಿಚನ್ ಇದು ಪ್ಲ್ಯಾಟ್ಫಾರ್ಮ್ ಎಲ್ಲ ಕ್ಲೀನ್ ಆಗಿದೆ. ಹೇಗುಂಟು ಹಾಗೆ ತೋರಿಸ್ತೇನೆ ನಾನು. ಅಂದರೆ ದೊಡ್ಡ ಸೆಟ್ಟಿಂಗ್ಸ್ ಎಲ್ಲ ಮಾಡಿ ಎಲ್ಲ ಏನು ಇಡುವುದಿಲ್ಲ, ನನ್ನ ಡಬ್ಬಿಗಳನ್ನೆಲ್ಲ ಇದ್ದ ಹಾಗೆ ಇರ್ತದೆ. ಸೊ ನಾರ್ಮಲ್ ಆಗಿ ಹಳ್ಳಿಯಲ್ಲಿ ನಾವು ಹೇಗೆಲ್ಲ ಇಡ್ತೇವೆ ಹಾಗೆ, ಮಾಡರ್ನ್ ಕಿಚನ್ ಅಲ್ಲ, ಸೆಮಿ ಮಾಡ್ಯುಲರ್ ಕಿಚನ್ ಅಂತ ಹೇಳ್ಬೋದು. ಸೊ ಬನ್ನಿ ನೋಡುವ ನಮ್ಮದು ಮಿನಿ ಕಿಚನ್ ಹೇಗುಂಟು, ಹೇಗೆಲ್ಲ ನಾನು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇನೆ ಕಿಚನಲ್ಲಿ ಅಂತ ಹೇಳಿ. ಬನ್ನಿ. ನಮ್ಮ ಡೈನಿಂಗ್ನಿಂದ ನೋಡಿ ಹೀಗೆ ಸೀದಾ ಹೋದರೆ ಕಿಚನ್. ನನ್ನ ಕಿಚನ್ಗೆ ನಿಮಗೆಲ್ಲರಿಗೆ ಸಹ ಸ್ವಾಗತ. ನಮ್ಮದು ಈ ಏರಿಯಾ ಉಂಟಲ್ಲ, ಇದು 3 feet ಮಾತ್ರ ಇರೋದು. ಇಲ್ಲಿಂದ ಇಲ್ಲಿಗೆ ಗ್ಯಾಪ್. ಅಂದರೆ ನಾವು ತುಂಬ ಸಣ್ಣದು ಮಾಡಿದ್ದೇವೆ, ಸ್ಪೇಸ್ ಎಲ್ಲ ಉಳಿಬೇಕು ಅಂತ ಹೇಳಿ. ಹಾಗೆ ಇಲ್ಲಿ ಒಂದು ಸೈಡ್ ಫುಲ್ಲು ನಾನು ಶೆಲ್ಫ್ ಕೊಟ್ಟಿದ್ದೇನೆ, ಸ್ಟೋರೇಜ್ ಎಲ್ಲ ಇದೆಲ್ಲ ಏನು ಗ್ರೋಸರೀಸ್, ಅಕ್ಕಿ ಕಾಳು ಆ ಥರ ಎಲ್ಲ ಇಡಲಿಕ್ಕೆ. ಇದು ಸ್ವಲ್ಪ ಗ್ಯಾಪ್ ಜಾಸ್ತಿ ಉಂಟು ಇದಕ್ಕೆ. ಮತ್ತು ಇದು 3 ಒಂದೇ ಗ್ಯಾಪ್. ಇದಕ್ಕೆ ನಾವು ಬಳಸಿದ್ದು ಕಡಪಾದ ಕಲ್ಲು ಉಂಟಲ್ಲ, ಕಡಪ, ಆ ಕಲ್ಲನ್ನು ಇಲ್ಲಿಗೆ ನಾವು ಬಳಸಿದ್ದೇವೆ. ಇದನ್ನು ಮಾಡುವಾಗ ನಾವು ಸ್ಟಾರ್ಟಿಂಗಿಗೆ ಇದಕ್ಕೆ ಸ್ಲೈಡಿಂಗ್ ಗ್ಲಾಸ್ ಮಾಡಿ ಕ್ಲೋಸ್ ಮಾಡುವಂತಹ ವ್ಯವಸ್ಥೆ ನಾನು ಮಾಡಿಕೊಂಡಿದ್ದೆ. ಆದರೆ ಎಂತ ಅಂತ ಹೇಳಿದರೆ ಅದರಲ್ಲಿ ತುಂಬ ಧೂಳು ಕೂತ್ಕೊಳ್ಳೋದು, ಮತ್ತು ಮೇಯ್ನಾಗಿ ಜೇಡರ ಬಲೆ, ಮತ್ತು ಇದು ನುಸಿಗಳು ಅದರಲ್ಲಿ ಸಿಕ್ಕಿಕೊಳ್ಳೋದು, ಹಾಗೆ ಇದೆಲ್ಲ ಎಂತ ಹಲ್ಲಿದು ಬಿಟ್ಟೆ, ಜಿರಳೆದು ಇದೆಲ್ಲ ಅದಕ್ಕೆ ಬೇಕಾಗಿ ಮತ್ತೆ ಅದನ್ನು ತೆಗೆದೇ ಬಿಟ್ಟದು. ಕ್ಲೀನ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಅಂತ ಹೇಳಿ. ಮತ್ತು ಇಲ್ಲಿ ಅಕ್ಕಿ ಎಲ್ಲ ತೆಗೆಯುವಾಗ ಸ್ವಲ್ಪ ಸ್ವಲ್ಪ ಎಲ್ಲ ಅದಕ್ಕೆ ಬಿದ್ದು ತುಂಬ ಇದಾಗ್ತಾ ಇತ್ತು. ಹಾಗೆ ಇಲ್ಲಿ ನಂದು ಕುಚಲಕ್ಕಿ, ಬೆಳ್ತಿಗೆ ಅಕ್ಕಿ, ದೋಸೆ ಅಕ್ಕಿ ಮತ್ತು ಎಕ್ಸ್ಟ್ರಾಸ್ ಎಲ್ಲ ಇದ್ದರೆ ಹೀಗೆ ಇಡುದು. ಹಾಗೆ ಇಲ್ಲಿ ಗ್ರೈಂಡರ್ ಇಡ್ತೇನೆ ನಾನು, ಸೋಜುಣ ಇಲ್ಲಿ ಗ್ರೈಂಡರ್ ಇಡ್ತೇನೆ. ಮತ್ತು ಇಲ್ಲಿ ಮಿಕ್ಸಿ ಜಾರ್ ಎಲ್ಲ ಇಟ್ಕೊಳ್ತೇನೆ. ಇದೊಂದು ಮೆಣಸಿದ್ದು ಡಬ್ಬಿ. ಮತ್ತು ಇಲ್ಲಿ ಕಾವಲಿ, ಚಪಾತಿ ಮಣೆ, ಹಾಗೆ ಕೆಲವೆಲ್ಲ ಇಡುವಂತಹ ಸ್ಟ್ಯಾಂಡ್ ಉಂಟು. ಇಲ್ಲಿ ಉಪ್ಪಿನಕಾಯಿ ಮತ್ತು ಕೆಲವು ಎಕ್ಸ್ಟ್ರಾ ಪಾತ್ರೆಗಳೆಲ್ಲ ಇಲ್ಲಿ ಇರ್ತದೆ. ಇದು ಕರ ಮತ್ತು ಅನ್ನದ ಚರಿಗೆ ಇಲ್ಲಿ ಇದೆಲ್ಲ ಇಡಲಿಕ್ಕೆ. ಇದರಲ್ಲೆಲ್ಲ ಎಕ್ಸ್ಟ್ರಾ ಅಂದರೆ ನನಗೆ ಯೂಸ್ ಮಾಡಲಿಕ್ಕೆ ಇಲ್ಲದಂತಹದ್ದು ನನ್ನ ಗೆಟಕದ ಜಾಗದಲ್ಲಿ ನಾನು ಇಟ್ಟು ಬಿಡುದು.
ಹಾಗೆ ಇದಿಷ್ಟರಲ್ಲಿ ಎಲ್ಲ ಬರ್ತದೆ. ಮತ್ತೆ ಈ ಸೈಡ್ ಒಳಗೆ ಬರುವಾಗ ಈ ಸೈಡಲ್ಲಿ ನಮ್ಮ ಸಿಂಕೆ, ನಾನು ಪಾತ್ರೆ ತೊಳೆಯುವುದು ಎಲ್ಲ ಇಲ್ಲಿಯೇ, ಬಟ್ಟಲು ತೊಳೆಯೋದೆಲ್ಲ ಇಲ್ಲಿಯೇ. ಮತ್ತೆ ಇದು ನಮ್ಮ ಇದು LG ಇದು ವಾಟರ್ ಪ್ಯೂರಿಫೈಯರ್. ಇಲ್ಲಿ ಗ್ಲಾಸ್ ಇಡ್ಲಿಕ್ಕೆ ಒಂದು ಸ್ಟ್ಯಾಂಡ್ ಉಂಟು, ಮತ್ತೆ ಇಲ್ಲಿ ಬಟ್ಟಲು ಇಡ್ಲಿಕ್ಕೆ ಒಂದು ಸ್ಟ್ಯಾಂಡ್ ಉಂಟು ನಮಗೆ. ಹಾಗೆ ಇಲ್ಲಿ ಡಸ್ಟ್ಬಿನ್ ಎಲ್ಲ ಇಲ್ಲಿ ಇಟ್ಕೊಳ್ಳೋದು. ಮತ್ತೆ ಇದು ಪಾತ್ರೆ ತೊಳೆದಾದ್ಮೇಲೆ ಡ್ರೈ ಆಗೋವರೆಗೆ ಇದರಲ್ಲಿಟ್ಟು, ಮತ್ತೆ ಇದು ನೋಡಿ ಮಾಡ್ಯುಲರ್ ಕಿಚನ್. ಇದು 2 ಸೆಟ್ಟಿಂಗ್ಸ್ ಉಂಟು. ಒಂದು ಇದು ಇದರಲ್ಲಿ ಸೌಟು, ಬಿಸತಿ ಇಂಥದ್ದೆಲ್ಲ ನಾವು ಇಡುವಂಥದ್ದು. ಮತ್ತೆ ಇಲ್ಲಿ ಇದು ಪ್ಲೇಟ್ಸ್ ಎಲ್ಲ ಉಂಟಲ್ಲ, ಪ್ಲೇಟ್ ಎಲ್ಲ ಇಡುವಂಥದ್ದು. ಹೀಗೆ ಫುಲ್ ಡ್ರೈ ಆದಮೇಲೆ ಇದರಲ್ಲಿ ಇಡುದು. ಹಾಗೆ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಜಾಗ ಉಂಟು, ಅದರಲ್ಲಿ ಡೈಲಿ ಯೂಸಿಗೆ ಬೇಕಾದಂತಹ ಬೌಲ್ಸ್ ಇರ್ತದಲ್ಲ ಅಂಥದ್ದೆಲ್ಲ ಇಡ್ತೇನೆ. ಮತ್ತೆ ಈ ಸಿಂಕಿನ ಅಡಿಯಲ್ಲಿ ಸ್ವಲ್ಪ ಜಾಗ ಉಂಟು, ಅದರಲ್ಲಿ ಸದ್ಯಕ್ಕೆ ಅಂತ ಇಡುದಿಲ್ಲ. ಇಲ್ಲದಿದ್ರೆ ವಾಷಿಂಗ್ ಪೌಡರ್ ದೊಡ್ಡ ದೊಡ್ಡ ತರ್ತೇವಲ್ಲ 5 kg 10 kg ಇದೆಲ್ಲ, ಅದನ್ನೆಲ್ಲ ಇಡ್ತೇನೆ. ಮತ್ತೆ ಇದೊಂದು ಅಮೆಝಾನ್ ಇದು ತಂದಂತಹ ಸೋಜನೆ. ಇದೊಂದು ಎಂತ ಅಂತ ಹೇಳುದು, ಇದಕ್ಕೆ ಒಂದು ಹೋಲ್ಡರ್ ಉಂಟು. ಇದರಲ್ಲಿ ಫಿನಾಯಿಲ್ ಮತ್ತೆ ಎಕ್ಸ್ಟ್ರಾ ಡಿಶ್ ವಾಶ್ ಬಾರ್ ಎಲ್ಲ ಇದ್ದರೆ ಅದರಲ್ಲಿ ಇಟ್ಕೊಳ್ಳೋದು. ಎಲ್ಲ ಬಿದೆಯವಲ್ಲ. ಇನ್ನೊಂದು ಇದರಲ್ಲಿ ಪಾತ್ರೆಗಳೆಲ್ಲ ನಾನು ಡೈಲಿ ಬೆಳಿಗ್ಗೆ ಎದ್ದು ಯೂಸ್ ಮಾಡುವ ಪಾತ್ರೆಗಳ ಸೆಟ್. 2 ಟೈಪಿನ ಪಾತ್ರೆ ಉಂಟು. ಒಂದು ಇದು ಇದರಲ್ಲಿ ಇದು ಫಸ್ಟ್ ಸೈಜ್ ಆಗಿ, ಮತ್ತೆ ದೊಡ್ಡ ದೊಡ್ಡ ಸೈಜ್. ಮತ್ತೆ ಇದರಲ್ಲಿ ಇಂಥದ್ದೆಲ್ಲ ಬಾಣಲೆಗಳೆಲ್ಲ ಇಡುವಂಥದ್ದು. ಹಾಗೆ ಮತ್ತೆ ಈ ಕಿಟಕಿಯ ಪಕ್ಕ ಇಲ್ಲಿ ಫುಲ್ಲು ಖಾಲಿ ಜಾಗ ಇರ್ತದೆ ಅಂತ ಹೇಳಿ ನಾನು ಈ ನೈಫ್ ಇಡುವ ಈ ಸ್ಟ್ಯಾಂಡ್, ಮತ್ತೆ ಈ ಗುದ್ದುವ ಕಲ್ಲು, ಮತ್ತೆ ದೋಸೆದು ಕಾಯಿಸಿದ ಎಣ್ಣೆ ಇಡುವುದು ಅದೆಲ್ಲ ಅಲ್ಲಿ ಇಡ್ತೇನೆ. ಮತ್ತೆ ಇದು ಒಂದು ನಂದು ಇದು ವೆಜಿಟೇಬಲ್ ಕಟ್ಟರ್ ನಾನು ಮಾಡಿಸಿದ್ದು ಮಣೆ ಡಿಕಾಕ್ಷನ್ ಪಾತ್ರೆ ಉಂಟು, ಅದು ಸಹ ಇಲ್ಲಿ ಇಟ್ಕೊಳ್ತೇನೆ. ಮತ್ತೆ ಇದೊಂದು ನನ್ನ ಇಡ್ಲಿಯ ಹಂಡೆ. ಹಾಗೆ ಇದು ನೋಡಿ ಇಡ್ಲಿಯ ಹಂಡೆ ಎಲ್ಲ ಇಲ್ಲಿ ಇಡುದು. ಇಲ್ಲಿ ಒಂದು ರ್ಯಾಕ್ ಉಂಟು, ಅದಂದ್ರೆ ಮಾಡ್ಯುಲರ್ ಅಲ್ಲ, ನಾವು ಕಡಪ ಹಾಕಿ ಮಾಡಿದಂಥದ್ದು. ಸೊ ಇದರ ಒಳಗೆ ರೆಗ್ಯುಲರ್ ನಾನು ತೆಗೆಯದೇ ಇರುವಂತಹ ಕೆಲವು ಪಾತ್ರೆಗಳೆಲ್ಲ ಇರ್ತದೆ. ಅಂದ್ರೆ ಈಗ ಹಲ್ವಾ ಹಾಕುವಂತಹ ಟ್ರೇ ಇರ್ಬೋದು, ಅಥವಾ ದೊಡ್ಡ ಬಾಣಲೆ, ಕುಕ್ಕರ್ ಅಂಥದ್ದೆಲ್ಲ ಇದರಲ್ಲಿ ಇರ್ತೇನೆ. ಅದು ರೆಗ್ಯುಲರ್ ಯೂಸ್ ಇಲ್ಲಲ್ಲ ಅದು. ಹಾಗೆಯೇ ಇಲ್ಲಿ ನಂದು ಟೇಬಲ್ ಟಾಪ್ ಗ್ರೈಂಡರ್ ಇದೆ. ಇದು ಬಟರ್ಫ್ಲೈ ಕಂಪನಿದು, ನನಗೆ ತುಂಬ ಯೂಸ್ ಆಗಿದೆ ಇದು. ಮತ್ತೆ ಇದು ನನ್ನ ಮಿಕ್ಸಿ ಎಂತ ಹ್ಯಾವೆಲ್ಸ್ ಅಂತ. ಮತ್ತೆ ಇದು ಮೊಸರು ಕಡಿಯುವ ಮೆಷಿನ್. ಹಾಗೆ ನಂದು ಕ್ಲಿಕ್ಸ್ ಕಂಪನಿದು ಇದು ಎಂತ ಹೇಳ್ತಾರೆ ಇದಕ್ಕೆ, ಗ್ಯಾಸ್ ಸ್ಟವ್. ಕ್ಲಿಕ್ಸ್ ಕಂಪನಿದು ಗ್ಯಾಸ್ ಸ್ಟವ್. ಗ್ಯಾಸ್ ಸಿಲಿಂಡರ್ ನಾವು ಹೊರಗಡೆ ಇಟ್ಟಿದ್ದೇವೆ, ಅಲ್ಲಿಂದ ಹೀಗೆ ಕನೆಕ್ಷನ್ ಇರುದು. ಇದರಲ್ಲಿ 4 ಬರ್ನರ್ ಇದೆ. ಇದಕ್ಕೆ ರೆಗ್ಯುಲೇಟರ್ ಆನ್ ಮಾಡಿದ್ರೆ ಆಯ್ತು ನೋಡಿ. ಇದಕ್ಕೆ ಇದೆಲ್ಲ ಬೇಡ, ಎಂತ ಲೈಟರ್ ಎಲ್ಲ ಎಂತ. ಇಲ್ಲಿ ಒಂದು ಇದರದ ಕಬಾಟ್ ಉಂಟು. ಇದರಲ್ಲಿ ನಾನು ಉಪ್ಪು, ಎಣ್ಣೆ, ತುಪ್ಪ ಎಲ್ಲ ಕೆಳಗಿನದ್ರಲ್ಲಿ ಇಟ್ಕೊಳ್ತೇನೆ. ಮತ್ತು ಮೇಲೆ ಇದರಲ್ಲಿ ಇದು ಗ್ಲಾಸ್ ವೇರ್ಸ್ ಎಲ್ಲ ಎಂತ ಕ್ರಾಕರೀಸ್ ಅಂತ ಹೇಳ್ತಾರಲ್ಲ ಅಂಥದ್ದೆಲ್ಲ ಈ ಮೇಲೆ ಇದರಲ್ಲಿ ಇಡ್ತೇನೆ. ಮತ್ತು ಈ ಮೇಲಿನ ಡಬ್ಬ ಎಲ್ಲ ಇದು ಡೈಲಿ ಯೂಸ್ ಮಾಡದೇ ಇರುವಂಥದ್ದು, ಸ್ವಲ್ಪ ಸ್ಟಾಕ್ ಇಡುವಂತಹ ಐಟಮ್ಸ್ ಎಲ್ಲ ಮೇಲೆ ಇರ್ತದೆ. ಇಲ್ಲಿ ಚಹಾ ಹುಡಿ, ಕಾಫಿ ಹುಡಿ ಮತ್ತು ಎಲ್ಲ ಪೌಡರ್ಸ್ ಎಲ್ಲ ಇಲ್ಲಿ ಸ್ವಲ್ಪ ಡೈಲಿ ನಾನು ತೆಗಿಬೇಕಾದಂತಹ ಐಟಮ್ಸ್ ಎಲ್ಲ. ಇದು ಜೀರಿಗೆ, ಮೆಂತೆ, ಕೊತ್ತಂಬರಿ ಇಂಥದ್ದೆಲ್ಲ, ಬೆಲ್ಲ, ಸಕ್ಕರೆ, ಬೇಳೆ ಇದೆಲ್ಲ ಡೈಲಿ ಬೇಕಾಗ್ತದಲ್ಲ. ಸೊ ಇದಿಷ್ಟು. ಮತ್ತು ಇಲ್ಲಿ ಒಂದು ಕನೆಕ್ಷನ್ ಉಂಟು, ಹಾಗೆ ಇಲ್ಲಿ ಒಂದು ಕರೆಂಟ್ ಕನೆಕ್ಷನ್ ಉಂಟು. ಇಲ್ಲಿ ಮೇಲ್ಗಡೆ ಒಂದು ವೆಂಟಿಲೇಷನ್ ಕೊಟ್ಟಿದ್ದೇವೆ. ಮತ್ತು ರ್ಯಾಕ್ ಉಂಟು ನೋಡಿ, ಇದಕ್ಕೆಲ್ಲ ಕ್ಲೋಸ್ ಎಲ್ಲ ಮಾಡಲಿಲ್ಲ, ಅಂದರೆ ಐಟಮ್ ಇಡುವಂಥದ್ದೇನಿಲ್ಲಲ್ಲ. ಸೊ ನೋಡಿ ಹೀಗೆ ಒಂದು ಈ ಥರ ಇದೆ. ಇಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಇದೆ, ರೆಗ್ಯುಲರ್ ನಮಗೆ ಅಗತ್ಯ ಬೀಳದೇ ಇರುವಂತಹದ್ದೆಲ್ಲ. ಇವರಿಗೆ ಒಲೆ ಇಲ್ಲಲ್ಲ. ಹಾಗೆ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಮಿನಿ ಕಿಚನ್ ಟೂರ್ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಕಾಮೆಂಟ್ ಮಾಡಿ. ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದೇ ಖಂಡಿತ ಹೋಗಬೇಡಿ. ಹಾಗೆ ಇದು ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತ ಇದ್ದರೆ ಬೆಲ್ ಐಕನ್ ಕೂಡ ಒತ್ತಲಿಕ್ಕೆ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಗುಡ್ ನೈಟ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್.